ಸರ್, ತುಮಕೂರು ಜಿಲ್ಲೆ ಶಿರಾ ತಾಲೂಕು ಲಕ್ಕನಹಳ್ಳಿ ಎಂಬ ಗ್ರಾಮದಲ್ಲಿ ನಾನೊಬ್ಬ ಪ್ರಗತಿಪರ ರೈತ. ಭಾಳ ಕಷ್ಟಪಟ್ಟು 6ರಿಂದ 7 ಲಕ್ಷ ಖರ್ಚು ಮಾಡಿಬಿಟ್ಟು ಕರ್ಬೂಜ ಬೆಳೆ ಬೆಳೆದಿದ್ದೀನಿ. ಬೆಳೆದ್ಬಿಟ್ಟು 80ರಿಂದ 100 ಟನ್ ಕರ್ಬೂಜ ಆಗೋದು. ಅದ್ರಾಗ ಒಂದು 30 ಟನ್ ಸೇಲ್ ಮಾಡಿದ್ದೀನಿ ಸರ್. ಸೇಲ್ ಮಾಡಿಬಿಟ್ಟು 4-5 ರೂಪಾಯಿಗೆಲ್ಲ ಸೇಲ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಶ್ರೀರಾಮನವಮಿ ಕಟಿಂಗ್ ಮಾಡಬೇಕಾಗಿತ್ತು. ಶ್ರೀರಾಮನವಮಿ ಕಟಿಂಗ್ ಆಗಲಿಲ್ಲ. ಕಟಿಂಗ್ ಆಗ್ದಲೇ ಭಾಳ ಲಾಸ್ ಆಗ್ತಿದೆ ಸರ್. ಕಣ್ಣಲ್ಲಿ ನೀರು ಬರ್ತಿದೆ ಸರ್. ಭಾಳ ಕಷ್ಟಪಟ್ಟು ಮಾಡಿಬಿಟ್ಟು ನಮಗೇನು ಸಿಗ್ತಿಲ್ಲ ಸರ್. ನೋಡಿ ಸರ್, ಹೆಂಗೆ ವೇಸ್ಟ್ ಆಗಿದೆ. ನಮ್ಗೆ ಯಾರು ದಿಕ್ಕಿಲ್ದಂಗೆ ಆಗಿದೆ ಸರ್. ದಿಕ್ಕಿರೋ ಖರ್ಚನ ಬಂದರೆ ಮುಂದೆ ಬೆಳೆ ಬೆಳೆಯೋಕ್ಕೆ ನಮಗೇನೋ ಒಂದು ಅನುಕೂಲ ಆಗುತ್ತೆ ಸರ್. ನೋಡಿ, ಇನ್ನೂ ತುಂಬ ಕಾಯಿ ಎಲ್ಲ 1.5-2 kg ಕಾಯಿ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟು ಕೊಳೆದ್ಬಿಟ್ಟು ಹೋಗಿದೆ ಸರ್. ಕೊಳೆದ್ಬಿಟ್ಟು ಎಲ್ಲ ಇದ್ಕಾಗ್ಬಿಟ್ಟಿದ್ದೀವಿ ಸರ್. ಎಮ್ಮೆ ದನಗಳಿಗೆಲ್ಲ ಸುರಿತಾ ಇದ್ದೀವಿ ತಗೊಂಡಾಗಿ. ನಮ್ಗೆ ಯಾರು ದಿಕ್ಕೆ ತೋಚ್ದಂಗೆ ಆಗಿದೆ ಸರ್. ನೋಡಿ, 2-3 kg ಕಾಯೆಲ್ಲ ಕೊಳ್ತು ಹೋಗಿದ್ದಾರೆ. 80 ಇಕ್ಕಿರೋ ಖರ್ಚುಗಳು ಬರ್ತಾಯಿಲ್ಲ ಸರ್. ನಮಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿದೆ ಸರ್. ನೋಡಿ ಸರ್, ಇಲ್ಲಿದ್ದ ಕೆಳಗಡೆವರೆಗಿದೆ ಸರ್. 4ರಿಂದ 5 ಎಕರೆ ಸುಮಾರು. ನೋಡಿ ಸರ್, ಎಷ್ಟು ಎಕರೆ ಹಾಕಿದ್ದೀವಿ. 6.5ರಿಂದ 7 ಲಕ್ಷ ಖರ್ಚು ಮಾಡಿದ್ದೀವಿ ಸರ್. 2,60,000 ಏನೋ ಬಂದಿದೆ ಸರ್ ಅಷ್ಟಕ್ಕೆ. ಮಾರಿ ಮಿಕ್ಕಿದ್ದೆಲ್ಲ ಡ್ಯಾಮೇಜ್ ಆಗಿದೆ. ಶ್ರೀರಾಮನವಮಿಗೆ ನಮ್ದು ಕರೆಕ್ಟಾಗಿ ಕಟಿಂಗ್ ಆಗಿಬಿಟ್ಟಿದ್ರೆ ಈ ಥರ ತೊಂದರೆ ಆಗ್ತಿರಲಿಲ್ಲ ಸರ್. ಮುಂದಕ್ಕೆ ಏನು ಮಾಡಬೇಕು, ಏನು ಬೆಳೆ ಹಾಕ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನೋಡಿ ಎಷ್ಟಿದೆ. ಅಲ್ಲೆಲ್ಲ ಕುರಿಗೆ ತಗೊಂಡೋಗಿ ಸುರಿದಿದ್ವಿ. ಇನ್ನೂ ತುಂಬ ಎಲ್ಲ ಟ್ಯಾಕ್ಟ್ರಿಗೆ ತಗೊಂಡೋಗಿ ಏರಿದ್ವಿ. ಇನ್ನೂ ಬೆಳಗ್ಗೆ ಏರ್ಸಾಕಬೇಕು. ಇಲ್ಲಿ ರಾಶಿ ಮಾಡಿ ಎಲ್ಲ ಡ್ಯಾಮೇಜ್ ಆಗಿರೋದೆಲ್ಲ ಹಾಕಿದ್ದೀನಿ. ನೋಡಿ ಸರ್, ಒಂದು ನಿಮಿಷ ನೋಡಿ ಹಾಕಿದ್ದೀನಿ. ಇಷ್ಟೆಲ್ಲ ಹಾಕ್ಬಿಟ್ಟು ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಇಂಥ ರಾಶಿ ಇನ್ನೂ 20-25 ಟ್ಯಾಕ್ಟ್ರಿ ಆಗ್ತದೆ ಸರ್. ಇನ್ನೆಲ್ಲ ತುಂಬಿಸ ಹೊರಗೆ ಹಾಕಬೇಕು. ಹೊರಗೆ ಹಾಕಿ ಬೇರೆ ಬೆಳೆ ಬೆಳಿಬೇಕು ಸರ್. ಏನು ಮಾಡಬೇಕು ಏನು ಎತ್ತ ಗೊತ್ತಾಗ್ತಿಲ್ಲ ಸರ್. ಎಲ್ಲ ಡ್ಯಾಮೇಜ್ ಆಗಿ ಹೋಗಿದೆ ಸರ್. ನಮ್ಮ ಶ್ರೀರಾಮನವಮಿ ಕಟಿಂಗ್ ಆಗ್ಬಿಟ್ಟಿದ್ರೆ ಇಂಥ ಕಷ್ಟ ಗೊತ್ತಿರಲಿಲ್ಲ ಸರ್ ನನಗೆ. ಏನು ವಿಷ ಕುಡಿಯೋ ಪರಿಸ್ಥಿತಿ ಸರ್. ನೋಡಿ, ಸುಮಾರು ಇನ್ನೂ ಇಂಥ 20-25 ಟ್ಯಾಕ್ಟ್ರಿ ಆಗುತ್ತೆ ಸರ್. ಏರಿಸಿ ಹೊರಗೆ ಹಾಕಿ ಬೇರೆ ಬೆಳೆ ಹಾಕ್ಬೇಕು ಸರ್.